ಕೊರೋನಾ ವೈರಸ್ ದಂಚಿನ ಮಾರಕ ಸೀಕ್ಲೆಡ್ದು ಜನಕುలను ರಕ್ಷಣೆ ಮಲ್ಪನ ನಿಟ್ಟಡು ಪ್ರತಿ ಆರೋಗ್ಯ ಕೇಂದ್ರಡು ಕೊರೋನಾ ಪರೀಕ್ಷಾ ಕಿಟ್ ವೈದ್ಯರು ದಾದಿಯರಿಗೆ ಸೇಫ್ಟಿ ಗೌನ್ ಜಿಲ್ಲೆಡು ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಬಕ ಪ್ರತ್ಯೇಕ ಐಸೋಲೇಟ್ ವಾರ್ಡ್ ನಿರ್ಮಾಣ ಮಲ್ಪಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಸರ್ಕಾರವನ್ನು ಒತ್ತಾಯಿಸಿದರು. ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯಸ್ಥರು ಖಾಸಗಿ ಆಸ್ಪತ್ರೆ ಬೊಕ್ಕ ವೈದ್ಯಕೀಯ ಕಾಲೇಜ್ ವೈದ್ಯಾಧಿಕಾರಿಗಳು ಸ್ಥಳೀಯ ಆಡಳಿತ ಸಂಸ್ಥೆಲದ ಪ್ರತಿನಿಧಿ ನಕಲಿನ ಒಟ್ಟು ಸೇರಿಗೆಡು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಜಾಗೃತಿ ಸಭೆನು ಐತಾರ್ ನಡಪಾಯರು. ಈ ಪೊರ್ತು ಪಾತ್ರನ ಶಾಸಕರು ಶ್ರೀ ಯುಟಿ ಖಾದರ್ ರಾಜ್ಯಡು ಕೊರೋನಾ ವೈರಸ್ ಬರ್ಪಿನ ಸಮಸ್ಯೆಯನ್ನು ಎದುರಿಸಾಯರೆ ಪ್ರತಿ ಆರೋಗ್ಯ ಕೇಂದ್ರ ತಯಾರಾದುಪಡು ವೈರಸ್ ಪರೀಕ್ಷೆದ ಕಿಟ್ ಪ್ರತಿ ಆರೋಗ್ಯ ಕೇಂದ್ರಗ ಕೊರಿಯರ ಜಿಲ್ಲಾಡಳಿತಗೂ ಸೂಚನೆ ಕೊಡದಿದ್ದು ಈ ಕಿಟ್ 2 ದಿನಟು ಪ್ರತಿ ಕೇಂದ್ರಗ ತಿಕ್ಕೊಂಡು ಜನಕ್ಲು ಕೊರೋನಾ ವೈರಸ್ ಬಗೆಟ್ ಜಾಗೃತಿ ವಹಿಸನಡು ಆರೋಗ್ಯ ಸಿಬ್ಬಂದಿ ಚುನಾಯಿತ ಪ್ರತಿನಿಧಿಗಳು ಪ್ರತಿಯೊಂದು ಇಲ್ಲಾಗ ಜಾಗೃತಿ ಮೂಡಿಸವನ ಬೇಲೆ ಮಲ್ಪಡು ಪಂಡದ ತೆರಿಪಾಯರು. ಮತ್ತು ಪ್ರಾಥಮಿಕ ಕೇಂದ್ರ ಮಟ್ಟದಲ್ಲಿ ಇವತ್ತು ಜನತಾಗಿ ಮೂಡಿಸಬೇಕು. ಅದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಯಾರು ನಮ್ಮ ಮುಖ್ಯಸ್ಥ ಡಾಕ್ಟರ್ ಇದ್ದಾರೆ ಅವರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯ ಮತ್ತು ಸಂಘ ಸಂಸ್ಥೆ ಸೇರಿಸಿಕೊಂಡು ಒಂದು ಜನಸಾಮಾನ್ಯರಿಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಯಾರು ಕೂಡ ಭಯಪಡುವುದು ಅಥವಾ ಆತಂಕಗೊಳಪಡುವಂಥದ್ದು ಬೇಡ. ಅದು ಎಲ್ಲರೂ ಕೂಡ ಭಾಳಷ್ಟು ಜಾಗೃತೆಯಿಂದ ಇರಬೇಕಾಗ್ತದೆ ಎಂಬ ಒಂದು ಸಂದೇಶವನ್ನು ಕೂಡ ಇವತ್ತು ನಾವು ಜನರಿಗೆ ಇವತ್ತು ಕೊಟ್ಟಿದ್ದೇವೆ. ಎರಡನೇದು ಏನಂತ ಹೇಳಿದರೆ ಈಗಾಗಲೇ ಟೆಸ್ಟಿಂಗ್ ಕಿಟ್ ಯಾರಾದರೂ ಇವತ್ತು ಕೆಲವೊಂದು ಪ್ರದೇಶದಲ್ಲಿ ವಿಪರೀತದ ಕೆಮ್ಮು ಜ್ವರ ಮೈಗಿನ ಕೈ ನೋವು ಬಂದಾಗ ಅವರನ್ನು ಎಲ್ಲಿ ಟೆಸ್ಟ್ ಮಾಡಿಸೋದು ಮತ್ತು ಟೆಸ್ಟಿಂಗ್ ಕಿಟ್ಟಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕನಿಷ್ಠ ಮಟ್ಟದ ಆ ಟೆಸ್ಟಿಂಗ್ ಕಿಟ್ಟನ್ನು ಇಟ್ಟು ಅಲ್ಲಿ ಟೆಸ್ಟ್ ಮಾಡಿ ಅದನ್ನು ಇವತ್ತು ಅವರು ನಮ್ಮ ಲ್ಯಾಬಿಗೆ ಇವತ್ತು ಕಲಿಸಬೇಕಂತೇಳಿ ಇವತ್ತು ಆ ಲ್ಯಾಬ್ ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾಗ ಇಲ್ಲದ ಕಾರಣ ಇವತ್ತು ಆಸಾಮ ಶಿವಮೊಗ್ಗ ಮತ್ತು ಬೇರೆ ಕಡೆಯಲ್ಲಿ ಬೆಂಗಳೂರಲ್ಲಿ ಇರುವಂಥದ್ದು. ಅದಕ್ಕಾಗಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿಯಲ್ಲಿ ಯಾವುದೋ ವೆಲ್ ಆಫ್ ಹಾಸ್ಪಿಟಲ್ ಅಥವಾ ಯಾವುದಾದ್ರೂ ಈಗಾಗಲೇ NABH ಅಕ್ರಿಡಿಟೇಷನ್ ಬರೆದಂಥ ಉತ್ತಮವಾದ ಮೆಡಿಕಲ್ ಕಾಲೇಜಿನಲ್ಲಿ ಲ್ಯಾಬನ್ನು ತಕ್ಷಣ ಪ್ರಾರಂಭಿಸಲು ಇವತ್ತು ಸಂಬಂಧಪಟ್ಟಂಥ ನಮ್ಮ ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೆ ಈ ಬಗ್ಗೆ ನಾವಿವತ್ತು ಖಂಡಿತ ಬಗ್ಗೆ ಇವತ್ತು ಮಾತಾಡ್ತೀವಿ. ಈ ಹೊತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿಗಳು ಬೊಕ್ಕ ಜನಪ್ರತಿನಿಧಿಗಳು ಸಲಹೆ ಸೂಚನೆ ಕೊರಿಯರು. ಇದು ಬಂದು ಭಾರಿ ಬೇಗ ಸ್ಪ್ರೆಡ್ ಆಗ್ತದೆ. ಸೊ ಅಂತ ಅವಕಾಶ ನಾವು ಕೊಡಬಾರ್ದು. ಆದಷ್ಟು ಇವ್ರನ್ನ ಐಸೋಲೇಟ್ ಅಂದರೆ ಪೇಷಂಟನ್ನು ಈ ಕಾಂಟ್ಯಾಕ್ಟ್ಸ್ನ ಐಸೋಲೇಟ್ ಮಾಡಬೇಕಂತ ಇಲ್ಲ, ಅವ್ರನ್ನ ಕ್ವಾರಂಟೈನ್ ಮಾಡಬೇಕು. ಐಸೋಲೇಷನ್ ಅಂತ ಹೇಳಿದ್ರೆ ಒಂದು ಪೇಷಂಟ್ಗೆ ಆಲ್ರೆಡಿ ಕಾಯಿಲೆ ಇದೆ, ಅವನ್ನ ನಾವು ಸಪ್ರೇಟಾಗಿ ನೋಡ್ಕೊಳ್ಬೇಕು. ಇವಾಗ ಅವ್ನು ಸಹ ಎಷ್ಟೋ ಜನರು ಅವರಲ್ಲಿ ಸಹ ಅವರು ಕ್ಯೂರ್ ಆಗ್ತಾರೆ, ಅವರೇನು ಸಾಯೋದು ಬಂದು 100ರಲ್ಲಿ ಒಂದು 2 ಜನ ಅಥವಾ 3 ಜನ. ಅದು ಏನಂತ ಹೇಳಿದ್ರೆ ಅವ್ರಿಗೆ ಬೇರೆ ಏನಿಂದ ಕಾಯಿಲೆ ಇರಬೇಕು, ಡಯಾಬಿಟಿಸ್ ಇರಬೇಕು, ಕ್ಯಾನ್ಸರ್ ಇರಬೇಕು, ಅಂಥವ್ರಿಗೆ ಕಿಡ್ನಿ ಫೇಲ್ಯೂರ್ ಇರಬೇಕು, ಅವರು ಸಾಯ್ತಾರೆ. ಅದು ಜಾಸ್ತಿ ವಯಸ್ಸಾದವರು. ಇವಾಗ ನಾವು ನಮ್ಮ ಇದನ್ನ ನೋಡಿದ್ರೆ ಸರ್ವೇನ ನೋಡಿದ್ರೆ ಚಿಕ್ಕ ಮಕ್ಕಳನ್ನ ಸಹ ಸ್ಪೇರ್ ಮಾಡಬೇಕು. Maybe even the government will face a shortage of equipment, sir. Personal protective devices for patients. What are the one patient? Sir, one side for airborne infection control. If there is a diagnosed positive case, to treat him and examine him. 3 main medical colleges are there. If they provide the facilities there, people will be definitely benefited. And we can refer all the clinics and the private hospitals cannot afford that. The college presentation to ಅಲ್ಲಿ ಬೀಚಿಂಗ್ ಅದೆಲ್ಲ ಹಾಕಿದ್ದಾರೆ. ಸ್ವಲ್ಪ ಜನರಿಗೆ ಒಳ್ಳೆಯದು. ಈ ತಗೋ ಸಿಟಿಯಲ್ಲಿ ಅಲ್ಲ ಪಟ್ಲ ಸೈಡ್ನಲ್ಲೆಲ್ಲ ಅಲ್ಲಿ ಕೊಲಾಜಿ ಪ್ರದೇಶ ಮಂಚಿನ ಆ ಸೈಡೆಲ್ಲ. ಆದರೆ ಒಂದು ವಿಷಯ ದೃಷ್ಟಿಗೆ ಈಗ ವೈರಸ್ ಜಾಸ್ತಿ ಆಗ್ತದೆ. ನಿಮಗೆ ಗೊತ್ತಿರುವುದಿಲ್ಲ ಕೆಲಸದಲ್ಲಿ ಅದು 10 ದಿವಸ ನಂತರ ಹೊರದು ಅವ್ರು ಹೇಳಿದಾಗೆ ನಿಮ್ಮಷ್ಟು ಕಳೆದವರಲ್ಲ. ಆದರೆ ಒಂದು ವಿಷಯ ಸಂಘ ಸಂಸ್ಥೆ ಕ್ಲಿಯರ್ ಕರೆಯಿರಿ. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಜೇಶ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ, ಉಳ್ಳಾಲ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ಪ್ರಶಾಂತ್ ಅಮೀನ್, ಕೋಟೆಕರ್ ಆರೋಗ್ಯ ಕೇಂದ್ರದ ಡಾಕ್ಟರ್ ಗೋಪಿ ಪ್ರಕಾಶ್, ಅಮ್ಲಮಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸುದೇಶ್, ಬೋಳ್ಯಾರ್ ಆರೋಗ್ಯ ಕೇಂದ್ರದ ಡಾಕ್ಟರ್ ಸುನೀತಾ, ಏನಪೊಯ ವೈದ್ಯಕೀಯ ಕಾಲೇಜ್ದ ಸಮುದಾಯ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಸಮತ್, KS ಹೆಗ್ಡೆ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆದ ಮೈಕ್ರೋಬಯಾಲಜಿಸ್ಟ್ ಡಾಕ್ಟರ್ ಅಂಕಿತ್, ನಿರ್ಮಲಾ ನರ್ಸಿಂಗ್ ಹೋಮ್ದ ಪ್ರಸೂತಿ ವಿಭಾಗದ ಮುಖ್ಯಸ್ಥರು, ನೇತಾಜಿ ಆಸ್ಪತ್ರೆದ ಡಾಕ್ಟರ್ ಸುಜಯ್ ಪ್ರಭಾಕರ್, ಆರೋಗ್ಯ ಸಮಿತಿಯ ಅಧ್ಯಕ್ಷರು ಹುಸೇನ್ ಕುಂಜಿಮೋನು ಇಂಚಿತೆ ಪ್ರಮುಖರು ಸಭೆಗೆ ಪಾಲ್ಪಡೆದಿದ್ದರು.